ಹುಕ್ಕಾಡಿ ಶ್ರೀ ಭಗವತಿ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಕಾರ್ತಿಕ ಮಾಸದ ಸಹಸ್ರ ದೀಪೋತ್ಸವ ಕಾರ್ಯಕ್ರಮ ನಡೆಯಿತು. जगजीवनी मनमोहिनी जगजीवनी मनमोहिनी दुर्गे नंदिनी आनंदरूपिणी जगजीवनी मनमोहिनी जगजीवनी मनमोहिनी दुर्गे नंदिनी आनंदरूपिणी जगजीवनी मनमोहिनी जगजीवनी मनमोहिनी देवी ओ देवी ओ देवी
ಕಾರ್ತಿಕ ಮಾಸದಲ್ಲಿ ದೀಪೋತ್ಸವವನ್ನು ದೇವರಿಗೆ ಅರ್ಪಣೆ ಮಾಡಿದ್ದೇವೆ. ಕಾರ್ತಿಕ ಮಾಸದಲ್ಲಿ ಯಾಕೆ ಅದನ್ನು ದೇವರಿಗೆ ಅರ್ಪಣೆ ಮಾಡಿಕೊಂಡು ಬಂದೆವು, ಯಾಕೋಸ್ಕರವಾಗಿ ಆ ದೀಪವನ್ನು ಓದಿಸುವಂಥ ಒಂದು ವಿಚಾರ ಅಥವಾ ದೀಪ ಅಂತ ಹೇಳುವಂಥದ್ದು ಯಾಕೆ ಕಾರ್ತಿಕ ಮಾಸದಲ್ಲಿ ವಿಶೇಷ ಅಂತ ಕೇಳಿದಾಗ, ಪರಿಪೂರ್ಣವಾದಂಥ ರೀತಿಯಲ್ಲಿ ಕಾರ್ತಿಕ ಮಾಸ ಅಂತ ಹೇಳುವಂಥದ್ರಲ್ಲಿಯೇ ಆ ಸಮಸ್ತವಾದಂಥ ರೀತಿಯಲ್ಲಿ ದೀಪಾವಳಿ ಕಳೆದು ಬರುವಂಥದ್ದೇ. ಆ ದೀಪಾವಳಿಯಲ್ಲಿ ಕೃಷ್ಣ ಪಕ್ಷ ಅಂತ ಹೇಳುವಂಥದ್ದು ಬರುವಂಥದ್ದು. ಆ ವಿಶೇಷವಾಗಿ ಶರದೃತುವಿನಲ್ಲಿ ಆಶ್ವೀಜ ಮಾಸದ ಕೊನೆಯ ಧನತ್ರಯೋದಶಿ, ಅದೇ ರೀತಿಯಲ್ಲಿ ನರಕ ಚತುರ್ದಶಿ, ದೀಪಾವಳಿ ಅಮಾವಾಸ್ಯೆ, ಅದರ ನಂತರ ಮರುದಿವಸ ಕಾರ್ತಿಕ ಮಾಸ ಪಾಡ್ಯ ಅಂತ ಹೇಳುವಂಥದ್ದು ಆರಂಭ ಆಗ್ತದೆ. ಹಾಗಾಗಿ ಆ ಕಾರ್ತಿಕ ಮಾಸ ಅಂತ ಹೇಳುವಂಥದ್ರ ಶುರುವಿಗೆ ಬರುವಂಥದ್ದೇ ಅಲ್ಲಿ ಒಂದು ಆಶ್ವೀಜ ಮಾಸದ ಕೊನೆಯಲ್ಲಿ ಕಾರ್ತಿಕ ಮಾಸದ ಆರಂಭ ಆಗೋದಕ್ಕೆ ಒಂದು ದಿವಸ ಮುಂಚೆ ಬರುವಂಥದ್ದೇ ದೀಪಾವಳಿ ಹಬ್ಬ. ಹಾಗಾಗಿ ಆ ದೀಪಾವಳಿ ಅಂತ ಹೇಳುವಂಥದ್ದೇ ಎಲ್ಲ ಕತ್ತಲೆಯಿಂದ ಆಗ ಇಷ್ಟು ಸಂಕಲ್ಪವನ್ನು ಮಾಡಿಕೊಂಡೆವು. ಕತ್ತಲೆ ಅಂತ ಹೇಳುವಂಥದ್ದು, ಅಂಧಕಾರ ಅಂತ ಹೇಳುವಂಥದ್ದು, ಅಶುಭತ್ವ ಅಂತ ಹೇಳುವಂಥದ್ದು ಏನುಂಟ ಅದರಿಂದೆಲ್ಲ ನಮಗೆ ಶುಭತ್ವಕ್ಕೆ ಬೇಕಾದಂತಹ ಒಳ್ಳೆಯ ದಾರಿಗೆ ನಮ್ಮನ್ನು ದೇವರು ಕರ್ಕೊಂಡು ಹೋಗುವಂತಹ ರೀತಿಯಲ್ಲಿ ಭಗವಂತನ ಅನುಗ್ರಹದಿಂದ ನಾವೆಲ್ಲ ರೀತಿಯಾದಂತಹ ಸುಜ್ಞಾನವನ್ನು, ಸತ್ಕೀರ್ತಿಯನ್ನು, ಶುಭವನ್ನು, ಸತ್ಫಲವನ್ನು, ಸುಖವನ್ನು, ಸಮೃದ್ಧಿಯನ್ನು, ಸಂಪತ್ತನ್ನೆಲ್ಲ ಪಡ್ಕೊಳ್ಳುವಂಥದ್ದು ಆ ವಿಶೇಷವಾಗಿ ಭಗವಂತನ ಜ್ಯೋತಿಸ್ವರೂಪದಲ್ಲಿ ದೇವರನ್ನು ನೋಡಬೇಕು ಅಂತ. ನಾವು ಯಾವುದೇ ರೀತಿಯಾದಂಥ ದೇವರನ್ನು ನೋಡಬೇಕಾದ್ರೂ ಸಹ ಆ ದೇವರು ಜ್ಯೋತಿಸ್ವರೂಪದಲ್ಲಿ ದೇವರ ಹತ್ರ ಇರುವಂಥದ್ದು ದೀಪ ಅಂತ. ಹಾಗಾಗಿ ಯಾವುದೇ ಒಂದು ಪೂಜೆಯನ್ನು, ಪುರಸ್ಕಾರವನ್ನು ಆಚರಣೆ ಮಾಡಬೇಕಾದ್ರೆ ಮೊದಲು ಉರಿಸಬೇಕಾದ್ದು ದೀಪ ಅಂತ. ಆ ದೀಪವನ್ನು ಬೆಳಗಿಸಿದಾಗ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಿದ್ರೆ ನಾವು ದೀಪ ಬೆಳಗಿಸ್ತೇವೆ. ಹಾಗಾಗಿ ಅಂತಹ ದೀಪವನ್ನು ಬೆಳಗಿಸುವುದರಿಂದಾಗಿ ದೇವ ಸಾನ್ನಿಧ್ಯ ಉಂಟಾಗ್ತದೆ ಅಂತ ಹೇಳುವಂಥದ್ದು ವಿಶೇಷವಾದಂಥ ಒಂದು ಪ್ರತೀತಿ ಅಂತ. ಅರ್ಜುನ ಈಶ್ವರನನ್ನು ನೋಡಬೇಕಾದ್ರೆ ಈಶ್ವರನನ್ನು ಎಲ್ಲ ರೀತಿಯಲ್ಲಿ ಎಷ್ಟು ಅವನು ಶಬರ ಅಂದರೆ ಬೇಡನ ರೂಪದಲ್ಲಿ ಬಂದಂಥ ಈಶ್ವರನೊಟ್ಟಿಗೆ ಎಷ್ಟು ಯುದ್ಧ ಮಾಡಿದರೂ ಸಹ ಈಶ್ವರನನ್ನು ನೋಡಲಿಕ್ಕೆ ಆಗೋದಿಲ್ಲ ಅಂತ. ಅವನು ಈಶ್ವರನ ಹತ್ರ ಸೋತು ಬಿಡ್ತಾನೆ. ಆಗ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಲಿಂಗ ಸ್ವರೂಪದಲ್ಲಿ, ಜ್ಯೋತಿ ಸ್ವರೂಪದಲ್ಲಿ ಭಗವಂತನನ್ನು ನೋಡ್ತಾನೆ. ಆ ಲಿಂಗದ ಮಧ್ಯದಲ್ಲಿ ಜ್ಯೋತಿಯಾಗಿ, ಜ್ಯೋತಿಯ ನಡುವಿನಲ್ಲಿ ಆ ವಿಶೇಷವಾಗಿ ಶಬರ ಅಂತ ಹೇಳುವಂಥ ಬೇಡ ಆ ಮಧ್ಯದಲ್ಲಿ ಅವನಿಗೆ ಕಾಣ್ತಾನೆ ಅಂತ. ಆಗ ಈಶ್ವರ ಅಂತ ಹೇಳುವಂಥವನೇ ಇವನು ಆ ಬೇಡನ ವೇಷದಲ್ಲಿ ಬಂದವ ಅಂತ ಹೇಳುವಂಥದ್ದು ಅವನಿಗೆ ಖಂಡಿತ ಆಗ್ತದೆ, ನಿಘಂಟಾಗ್ತದೆ ಅಂತ ಲೆಕ್ಕ. ಹಾಗಾಗಿ ಪರಮಾತ್ಮ ಕಾಣುವಂಥದ್ದು ಯಾವಾಗಲೂ ಕೂಡ ಜ್ಯೋತಿ ಸ್ವರೂಪದಲ್ಲಿ. ಹಾಗಾಗಿ ನಮ್ಮೊಳಗಿರುವಂತಹ ಸಮಸ್ತವಾದಂತಹ ಅರಿಷಡ್ವರ್ಗಗಳು ಅಂತ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಈ 6 ಷಡ್ವೈರಿಗಳನ್ನು ಎಲ್ಲ ರೀತಿಯಲ್ಲಿ ನಮ್ಮ ಶರೀರದಿಂದ ದೂರ ಮಾಡಿಕೊಟ್ಟು, ಜೀವನದಿಂದ ದೂರ ಮಾಡಿಕೊಟ್ಟು ಜ್ಞಾನ ಅಂತ ಹೇಳುವಂಥದ್ದು, ಜ್ಯೋತಿ ಅಂತ ಹೇಳುವಂಥದ್ದು ಅಥವಾ ಬೆಳಕು ಅಂತ ಹೇಳುವಂಥದ್ದು ಅದು ವಿಶೇಷವಾಗಿ ಆ ಅಭಿವೃದ್ಧಿಯ ಅಥವಾ ಹಗಲು ಅಥವಾ ಬೆಳಕು ಅಂತ ಹೇಳುವಂಥದ್ದು ಏನುಂಟ ಅದು ಪರಮಾತ್ಮನ ಸ್ವರೂಪವಾದಾಗ ಆ ಪರಮಾತ್ಮನ ಸ್ವರೂಪವನ್ನು ಕಂಡುಕೊಳ್ಳಬೇಕಾದ್ರೆ ನಿನ್ನೆದುರು ನಾನು ಏನಿಲ್ಲ ಪರಮಾತ್ಮ ಎಲ್ಲವೂ ನೀನೇ ಅಂತ ಹೇಳಿಕೊಂಡು ಆ ಬೆಳಕಿನ ಸ್ವರೂಪದಲ್ಲಿ ಭಗವಂತನನ್ನು ನೋಡಬೇಕಂತ. ಹಾಗಾಗಿ ಅದಕ್ಕೋಸ್ಕರವಾಗಿ ಬೆಳಕನ್ನು ಭಗವಂತನಿಗೆ ಉರಿಸಬೇಕು ಅಂತ ಲೆಕ್ಕ. ಅಲ್ಲಿರುವಂಥ ಬೆಳಕೇನುಂಟ ಪರಮಾತ್ಮನ ಹತ್ತಿರ ಇರುವಂಥ ಬೆಳಕು ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ಉರಿದ್ರೆ ಆ ಪರಮಾತ್ಮನ ಅನುಗ್ರಹದಿಂದ ಯಾವತ್ತೂ ಕೂಡ ಯಾವತ್ ಪೂಜಾ ಅವಸಾನಕಂ ತಾವತ್ವಂ ಪ್ರೀತಿಭಾವೇಸ್ಮಿನ್ ಬಿಂಬೇಸ್ಮಿನ್ ಸನ್ನಿಧಿಂಕುರು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಬಿಂಬ ಸ್ವರೂಪದಲ್ಲಿರುವಂಥ ಪರಮಾತ್ಮ ತನ್ನ ಹೃದಯದಲ್ಲಿ ಕೂಡ ಶಾಶ್ವತವಾಗಿ ನೆಲೆ ನಿಲ್ಲಬೇಕು. ಯಾವ ಸ್ವರೂಪದಲ್ಲಿ ಅಂದರೆ ಬೆಳಕಿನ ರೂಪದಲ್ಲಿ ಅಂತ.